ರಾಜ್ಯದ ನಾಯಕತ್ವ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಪಂಪಿನ ಪಾತ್ರ ಬಿಜೆಪಿಯದು ಇಂಚೆಗೂ ಕೇನೊಂದೇ ಉಂಡು. ಇಂದಕ್ಕೆ ಪ್ರತಿಯಾದ ರಾಜಾಹುಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪರ ಪಾತ್ರೊಂದು ವರಿಷ್ಠರ ಪಂಡಂಡ ತಾನು ರಾಜೀನಾಮೆ ಕೊರ್ಪೆ ವರಿಷ್ಠರ ವಿಶ್ವಾಸ ನಂಬಿಕೆ ಇತ್ತಿನಡೆ ಮುಟ್ಟ ಮಾತ್ರ ಅಧಿಕಾರದ ಉಪಯೋಗ ಪಂಡದು ಎದುರಾಳಿಲೆಗೆ ಪಟ್ಟು ಕೊಡ್ತಿರು. ಇಂದಕ್ಕೆ ಪ್ರತಿಕ್ರಿಯೆ ಸಾಯಿನ ಯಡಿಯೂರಪ್ಪರ್ನ ಆಪ್ತರು ಕರ್ನಾಟಕ ರಾಜ್ಯ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು ಶ್ರೀ K. ರವೀಂದ್ರ ಶೆಟ್ಟಿ ಉಡಿದೊಟ್ಟು ರಾಜ್ಯದ ಕೆಲವು ದಿನದಿಂದ ನಾಯಕತ್ವ ಬದಲಾವಣೆ ಕೇನೊಂದು ಬರನುಂಡು. ಮಾನ್ಯ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪರು ನಡೆದ ಬತ್ತಿನ ಸಾದಿ ಹುಟ್ಟು ಹೋರಾಟಗಾರರಾದ ರೈತ ನಾಯಕರಾದ ಅಭಿವೃದ್ಧಿ ಹರಿಕಾರರಾದ ಈ ರಾಜ್ಯ ಕೊರ್ನ ಕೊಡುಗೆನ ಏರ್ಲಾ ಮದಪುಲಕ ಇಚ್ಚಿ ಇನಿ ನಮ್ಮ ಪಕ್ಷದ ನಾಯಕರು ನಾಯಕತ್ವ ಬದಲಾವಣೆದ ವಿಚಾರವಾದ ಪಾತೆರೊಂದುಪ್ಪುನಿ ಎಡ್ಡೆ ಬುರೆಚಿಲಾತು. ಇನಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ್ಲ ಎಡ್ಡೆ ಹೇಳಿಕೆಯನ್ನು ಕೊಡ್ತೇರು, ವರಿಷ್ಠ ನಾಯಕರ್ಲ ಎಡ್ಡೆ ಹೇಳಿಕೆಯನ್ನು ಕೊಡ್ತೇರು. ಒವ್ವೇ ಕಾರಣಗಳ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪರ್ನ ನಾಯಕತ್ವ ಬದಲಾವಣೆ ಇಚ್ಚಿ ದುಂಬದ 2 ವರ್ಷದ ಅವಧಿಗಳ ಆರೇ ಮುಖ್ಯಮಂತ್ರಿಯಾದ ದುಂಬರಿಯರ ಉಲ್ಲೇರ್ ಪಂಪಿನ ಸಂದೇಶನ ತಂಕ್ರೆ ನಾಯಕರು ಕೊಡ್ತೇರು. ಮಾತಾ ಪರಿಸ್ಥಿತಿನ ಅವಲೋಕಿಸಾದು ಮಾತೆಲ್ಲ ಸೇರ್ದು ನಮ್ಮ ಮಾತಾ ನಾಯಕರು ಒಟ್ಟಾದು ಒಗ್ಗಟ್ಟಾದು ಮಾನ್ಯ ಮುಖ್ಯಮಂತ್ರಿಗಳನ್ನ 2 ವರ್ಷದ ಅವಧಿನ ಎಡ್ಡೆ ರೀತಿಯ ಪೂರ್ತಿ ಮಲ್ಪರೆ ಸಹಕಾರ ಕೊರಡಾತನ ಪಂಡದ ತಿರುಪಾದಿರು. ನಮ್ಮ ರಾಜ್ಯದಲ್ಲಿ ಕಳೆದ ಹಲವಾರು ದಿನಗಳಿಂದ ನಾಯಕತ್ವ ಬದಲಾವಣೆಯ ವಿಚಾರ ಕೇಳಿ ಬರುತ್ತಿದೆ. ನಾವೆಲ್ಲರೂ ಕೂಡ ಗಮನಿಸಬೇಕಾದಂಥ ವಿಚಾರ. ಇವತ್ತು ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅವರು ನಡೆದು ಬಂದಂಥ ದಾರಿ ಹುಟ್ಟು ಹೋರಾಟಗಾರರಾಗಿ ರೈತ ನಾಯಕನಾಗಿ ಅಭಿವೃದ್ಧಿಯ ಹರಿಕಾರನಾಗಿ ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ. ಇವತ್ತು ನಮ್ಮ ಪಕ್ಷದ ಕೆಲವು ನಾಯಕರು ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡುತ್ತಿರುವಂತಹದ್ದು ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಇವತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಕೂಡ ಒಳ್ಳೆಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕೆಲವು ವರಿಷ್ಠ ನಾಯಕರು ಕೂಡ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಾಯಕತ್ವ ಬದಲಾವಣೆ ಇಲ್ಲ. ಮುಂದಿನ 2 ವರ್ಷದ ಅವಧಿಗೂ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಎಂಬ ಒಂದು ಸಂದೇಶವನ್ನು ಕೂಡ ನಮ್ಮ ನಾಯಕರು ಕೊಟ್ಟಿದ್ದಾರೆ. ಈ ಎಲ್ಲ ಪರಿಸ್ಥಿತಿಯನ್ನು ಅವಲೋಕಿಸಿ ನಾವೆಲ್ಲರೂ ಸೇರಿ ನಮ್ಮ ಎಲ್ಲ ನಾಯಕರು ಒಟ್ಟಾಗಿ ಒಗ್ಗಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಯವರು ಏನು ಬರುವಂಥ 2 ವರ್ಷದ ಅವಧಿ ಇದೆ ಆ ಅವಧಿಯನ್ನು ಒಳ್ಳೆಯ ರೀತಿಯಲ್ಲಿ ಪೂರ್ಣಗೊಳಿಸುವಲ್ಲಿ ಅವರೆಲ್ಲರಿಗೂ ಕೂಡ ಅದಕ್ಕೆ ನಾವು ಸಹಕಾರವನ್ನು ಕೊಡಬೇಕಾಗಿದೆ. ಇವತ್ತು ನಮಗೆಲ್ಲರಿಗೂ ಕೂಡ ತಿಳಿದಿದೆ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಧಿಕಾರವನ್ನು ವಹಿಸಿಕೊಂಡಂಥ ಸಂದರ್ಭದಲ್ಲಿ ಪ್ರವಾಹ ಭೀತಿ ಎದುರಾಯಿತು, ಕೊರೋನಾ ಬಂತು, ಈಗ ಮತ್ತೊಮ್ಮೆ ಕೊರೋನಾದ ಸಂಕಷ್ಟ ಎದುರಾಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಅವರು ಆಡಳಿತ ನಡೆಸುವಂಥ ಕಾರ್ಯವೈಖರಿ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಯಡಿಯೂರಪ್ಪರವರನ್ನ ಕೊಂಡಾಡ್ತಾ ಇದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡಂಥ ರೀತಿಯಲ್ಲಿ ಅವರು ಪ್ರತಿನಿತ್ಯವೂ ಕೂಡ ಯಾವ ಆ ಒಂದು ಕೊರೋನಾ ಮಹಾಮಾರಿ ಇದೆ ಅದನ್ನು ನಿಯಂತ್ರಿಸುವಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಪಕ್ಷದ ನಮ್ಮ ನಾಯಕರಿಗೆ ಕೂಡ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ನಡೆಸುತ್ತಿರುವಂತಹ ನಮ್ಮ ಮುಖ್ಯಮಂತ್ರಿ ಮಾನ್ಯ BS ಯಡಿಯೂರಪ್ಪನವರು ಇನ್ನಷ್ಟು ಒಂದು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಶ್ರೀ ದೇವರವರನ್ನ ಕಾಪಾಡಲಿ. ಬರತಕ್ಕಂಥ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲೇ ನಾವು ಚುನಾವಣೆಯನ್ನು ಎದುರಿಸುವಂಥ ಶಕ್ತಿಯನ್ನು ಕೂಡ ಶ್ರೀ ದೇವರವರಿಗೆ ಕರುಣಿಸಲಿ ಅಂತೇಳಿ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ರಾಜ್ಯದ ಇಡೀ ಜನತೆಗೆ ಅವರಿಂದ ಒಳ್ಳೆಯ ಆಡಳಿತವನ್ನು ಕೊಡುವಂಥ ಸರ್ವಶಕ್ತಿಯನ್ನು ಕೂಡ ದೇವರವರಿಗೆ ಕರುಣಿಸಿರುತ್ತೆ. ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.